ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ವನಿ ಶಿಶಾನ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕೆಲವೊಂದು ವಿಚಾರದ ಅಪ್ಡೇಟ್ಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ವಿಚಾರವಾಗಿ ನೋಡೋದಾದ್ರೆ, ರಾಜ್ಯಸಭಾ ಚುನಾವಣೆಯ ವೇಳೆ ನಡೆದಿದ್ದಂತಹ ಪ್ರಕರಣಕ್ಕೆ 10 ತಿಂಗಳುಗಳೇ ಕಳೆದಿದೆ. 10 ತಿಂಗಳು ಕಳೆದ ಬಳಿಕ ಕೂಡ ಇನ್ನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆಗಿಲ್ಲ. ರಾಜ್ಯದಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ. 4 ಗಂಟೆಗೆ ಘಟನೆ ನಡೆದರೆ 5 ಗಂಟೆಗೆ FIR ಆಗಿ 6 ಗಂಟೆಗೆ ಬಂಧನ ಆಗುವಂತಹ ಈ ಕಾಲಘಟ್ಟದಲ್ಲಿ ಈ ಒಂದು ಘಟನೆ ನಡೆದು ಸರಿಸುಮಾರು 10 ತಿಂಗಳುಗಳು ಕಳೆದಿದೆ. ಬರೋಬ್ಬರಿ 10 ತಿಂಗಳು. ವಿಧಾನಸೌಧದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಸಿರ್ ಹುಸೇನ್ ಗೆದ್ದ ಖುಷಿಯಲ್ಲಿ ಆತನ ಬೆಂಬಲಿಗರು ಅಂತ ಕರೆಸಿಕೊಳ್ಳುವಂತಹ ಕೆಲವರು ಪಾಕ್ ಪರ ಘೋಷಣೆಯನ್ನು ಕೂಗಿದ್ರು, ಪಾಕಿಸ್ತಾನದ ಪರವಾಗಿ. ಪ್ರಕರಣಕ್ಕೆ ಸಂಬಂಧಿಸಿ ಆ ಕ್ಷಣಕ್ಕೆ 3 ಆರೋಪಿಗಳನ್ನು ಬಂಧನ ಮಾಡಿ ಜೈಲಿಗೂ ಕೂಡ ಕಳಿಸುವಂತಹ ಕೆಲಸ ನಡೆದಿತ್ತು ಪೊಲೀಸರಿಂದ. 10 ತಿಂಗಳ ಹಿಂದಿನ ಘಟನೆ ಇದು. ಫೆಬ್ರವರಿ 27ಕ್ಕೆ ನಡೆದ ಘಟನೆ. ಇಡೀ ದೇಶದ ಮುಂದೆ ಕರ್ನಾಟಕ ರಾಜ್ಯದ ರಾಜ್ಯಸಭಾ ಚುನಾವಣೆ ಒಬ್ಬ ಸದಸ್ಯ ಗೆದ್ದ ಖುಷಿಗೆ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದಿತ್ತು. ನಂತರದ ದಿನಗಳಲ್ಲಿ ಆ 3 ಆರೋಪಿಗಳಿಗೆ ಜಾಮೀನು ನೀಡಲಾಗಿತ್ತು. ಜಾಮೀನಿನ ಬಳಿಕ ರಾಜಾರೋಷವಾಗಿ ಅವರು ತಿರುಗಾಟವನ್ನು ಮಾಡ್ತಾ ಇದ್ರು. ಈಗ ಈ ಘಟನೆ ನಡೆದು 10 ತಿಂಗಳಾದರೂ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಆಗಿಲ್ಲ. ದೋಷಾರೋಪ ಪಟ್ಟಿ. ಬಿಕಾಸ್ ದ ರೀಸನ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವ್ಯಕ್ತಿಯಾಗಿರುವಂತಹ ನಾಸಿರ್ ಹುಸೇನ್ನ ತನಿಖೆ ಆಗಬೇಕಾಗಿತ್ತು. ಆದರೆ ಪೊಲೀಸರ ಸೂಚನೆಗೆ ಆ ಯಪ್ಪ ಕ್ಯಾರೇ ಅಂತಿಲ್ಲ. ರಾಜ್ಯಸಭಾ ಸದಸ್ಯರು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಈ ಎಡೆಸುಕ್ಕ ಆತನಿಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಥವಾ ಪೊಲೀಸರು ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿದ್ದಾರಾ, ಅಥವಾ ಆತ ಕಾಂಗ್ರೆಸ್ ಸದಸ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಮೃದು ಧೋರಣೆನ, ಈ ರೀತಿ ಹಲವು ಪ್ರಶ್ನೆಗಳು ಮೂಡುತ್ತೆ. ಪ್ರಕರಣಕ್ಕೆ ಸಂಬಂಧಿಸಿ ಇಲ್ಲಿಯವರೆಗೆ ಒಂದೇ ಒಂದು ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗದ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಕಳೆದ 10 ತಿಂಗಳಲ್ಲಿ ಆ ವ್ಯಕ್ತಿಗೆ ಒಂದೇ ಒಂದು ದಿವಸವೂ ಕೂಡ, ಒಂದೇ ಒಂದು ಗಂಟೆಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜರಾಗೋದಕ್ಕಾಗಿಲ್ಲ. FSL ವರದಿ ಬರಲಿ, ಅದಾದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದ ರಾಜ್ಯ ಸರ್ಕಾರಕ್ಕೆ ಖಾಸಗಿ FSL ವರದಿ ಆಯಿತು, ಸರ್ಕಾರಿ FSL ವರದಿ ಆಯಿತು, ಇನ್ಯಾವ FSL ವರದಿ ಬೇಕು ರಾಜ್ಯ ಸರ್ಕಾರಕ್ಕೆ? ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದಲ್ಲಿ ದೇಶದ್ರೋಹಿ ಘೋಷಣೆಯನ್ನ ಕೂಗಿದ್ರೆ ಯಾವುದೇ ತನಿಖೆಗಳು ನಡೆಯೋದಿಲ್ವಾ? ಹಾಗಾದ್ರೆ ಮುಖ್ಯಮಂತ್ರಿಗಳು, DCM ಅವರು, ಗೃಹ ಸಚಿವರಂತ ಕರೆಸಿಕೊಳ್ಳುವಂತಹ ಪುಣ್ಯಾತ್ಮರು ಇದಕ್ಕುತ್ತರ ನೀಡಬೇಕು. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಕರಾಳತೆಯ ಮುಖ ಅಂತ ಹೇಳಬೇಕಾ ಇದನ್ನ? 10 ತಿಂಗಳಾಯ್ತು ಘಟನೆ ನಡೆದು, 10 ತಿಂಗಳು. ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಆದರೂ ಕೂಡ ಒಂದು ಮಾತನ್ನು ಹೇಳೋಣ, ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಉದಾಹರಣೆಗಳನ್ನು ನೀಡಿದರೆ ಮಾತ್ರ ಅರ್ಥ ಆಗುತ್ತೆ. ಕಳೆದ ವಾರ ರಾಜ್ಯದಲ್ಲಿ ಒಂದು ಘಟನೆ ನಡೆಯಿತು. ಕಲಾಪ ನಡೀತಾ ಇತ್ತು. ಕಲಾಪ ನಡೆಯುವಂಥ ವೇಳೆಯಲ್ಲಿ ಒಬ್ಬಾಕೆ ಸಚಿವೆಗೆ ಒಬ್ಬಾತ ಸಚಿವ ಅವಹೇಳನಕಾರಿಯಾದಂತಹ ಒಂದು ಶಬ್ದವನ್ನ ಬಳಕೆ ಮಾಡಿ ಆಕೆಯನ್ನ ನಿಂದಿಸುವಂಥ ಪ್ರಯತ್ನ ನಡೆಯಿತು ಅನ್ನುವಂಥ ಆರೋಪದ ಮೇಲೆ ಸರಿಸುಮಾರು ಸಂಜೆಯ ವೇಳೆ 4 ಗಂಟೆಗೆ ನಡೆದಿರುವಂತಹ ಘಟನೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಗಂಟೆಯ ನಂತರ FIR ದಾಖಲಾಗುತ್ತಂತೆ. ಸರಿಸುಮಾರು 5 ಗಂಟೆಗೆ ಸರಿಯಾಗಿ ಸುಮಾರು 6 ಗಂಟೆಯ ವೇಳೆಗಾಗುವಾಗ ಆ ವ್ಯಕ್ತಿಯನ್ನ ಪೊಲೀಸರು ಸದನದ ಒಳಗಡೆ ಬಂದು ಅಲ್ಲಿಂದಲೇ ಪೊಲೀಸ್ ಜೀಪ್ ಹತ್ತಿಸುವಂತಹ ಕೆಲಸ ಕಾರ್ಯಗಳು ನಡೆದಿತ್ತು. ಒಬ್ಬಾಕೆ ಮಹಿಳೆಯ ಮೇಲೆ ಅವಾಚ್ಯ ಶಬ್ದವನ್ನು ಬಳಸಿರುವ ಕಾರಣಕ್ಕೋಸ್ಕರ. ಅದನ್ನು ತಪ್ಪು ಅಂತ ಹೇಳೋದಿಲ್ಲ ನಾವು, ಸರಿಯಾದ ಕ್ರಮ ಪೊಲೀಸರದ್ದು. ಬಟ್ ಕಾನೂನಾತ್ಮಕವಾಗಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿಕೊಳ್ಬೇಕಾಗುತ್ತೆ. ಸದನ ನಡೀತಾ ಇರುವಂಥ ವೇಳೆಯಲ್ಲಿ ಅಲ್ಲಿಂದ ಅವರನ್ನು ಎತ್ತಾಕೊಂಡು ಹೋಗೋದಕ್ಕೆ ಪರ್ಮಿಷನ್ಗಳಿದೆಯಾ, ಸಭಾಧಿಪತಿಗಳ ಸೂಚನೆ ಇಲ್ಲದೆ ಈ ಕೆಲಸವನ್ನು ಮಾಡಬಹುದಾ, ಅದು ಕಾನೂನಾತ್ಮಕವಾಗಿ ಈಗ ಚರ್ಚೆಯಲ್ಲಿರುವಂಥದ್ದು.
ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ಗಂಟೆಯಲ್ಲಿ FIR ಆಗುತ್ತಂತೆ, 1 ಗಂಟೆಯಲ್ಲಿ ಆ ವ್ಯಕ್ತಿಯನ್ನು ಬಂಧನ ಮಾಡಲಾಗುತ್ತಂತೆ. ಅದಾದ ಬಳಿಕ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ಈ ರಾಜ್ಯದಲ್ಲಿ ಒಬ್ಬಾಕೆ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರೆ ಎಷ್ಟು ತಪ್ಪು, ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲಿದ್ದು ಈ ದೇಶದ ಶತ್ರು ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದ ಪರವಾಗಿ ದೇಶದ ಗೌರವಾನ್ವಿತ ಸ್ಥಳದ ಒಳಗಡೆ ನಿಂತುಕೊಂಡು ಘೋಷಣೆ ಕೂಗುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಒಬ್ಬ ರಾಜ್ಯಸಭಾ ಸದಸ್ಯ ಚುನಾವಣೆಯಲ್ಲಿ ಗೆದ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಆತನ ಚೇಳಾಗಳು, ಆತನ ಬೆಂಬಲಿಗರು ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗ್ತಾರೆ. ಇದು ಫೆಬ್ರವರಿ 27ರಂದು ನಡೆದಿರುವಂತಹ ಘಟನೆ. ಫೆಬ್ರವರಿ 27, 2024, ಸುಮಾರು 10 ತಿಂಗಳುಗಳು ಕಳೆಯಿತು. 10 ತಿಂಗಳುಗಳು ಬರೋಬ್ಬರಿಯಾಗಿ. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಇದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸ್ಪೆಷಲಿ ಈಗ ಯಾವ ಅವಾಚ್ಯ ಶಬ್ದದ ಉಲ್ಲೇಖ ಆಗಿದೆ ಅಂತ ಹೇಳಿ FIR ಅನ್ನು ದಾಖಲು ಮಾಡಿದ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅವರ ಸಹಿತವಾಗಿ ಅನೇಕ ಕಾಂಗ್ರೆಸ್ ನಾಯಕರುಗಳು ಮಾಧ್ಯಮಗಳ ಮುಂದೆ ನಿಂತು ತಮ್ಮ ಹೇಳಿಕೆಗಳನ್ನು ನೀಡಿದರು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನು ನೀಡಿದರು. ಮಾಧ್ಯಮದವರು ಈ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಅಲ್ಲಿ ವಿಜಯೋತ್ಸವದ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗಲಾಗಿತ್ತೇ ಹೊರತು ಪಾಕಿಸ್ತಾನದ ಪರವಾಗಿರುವಂತಹ ಶಬ್ದವನ್ನು ಬಳಕೆ ಮಾಡಿ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅನ್ನುವಂತಹ ಸಮರ್ಥನೆಗಳು ಹಲವು ನಾಯಕರಿಂದ ಬಂತು. ನನ್ನ ಹತ್ರನೂ ವಿಡಿಯೋ ಇದೆ, ನಾನು 10 ಬಾರಿ ಆ ವಿಡಿಯೋವನ್ನು ಕೇಳಿಸಿಕೊಂಡಿದ್ದೇನೆ. ಮನೆ ಅದೇ ವ್ಯಕ್ತಿ ಸದನದಲ್ಲಿ ನನ್ನ ವಿರುದ್ಧ 10 ಬಾರಿ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದ್ರು, ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಶಬ್ದವನ್ನು ಉಲ್ಲೇಖ ಮಾಡಿದ್ರು ಅಂತ ಹೇಳಿದ್ರು. ಆದರೆ ಅದೇ ವ್ಯಕ್ತಿಗಳು ಕಳೆದ 10 ತಿಂಗಳ ಹಿಂದೆ 10 ಬಾರಿ ನೋಡಿದ್ದೇವೆ ಅಂತ, ಎಲ್ಲದರಲ್ಲೂ 10 10 10 ಎಲ್ಲಿ ನೋಡಿದ್ರು 10 ಇರುತ್ತೆ ಪಕ್ಕ. 10 ತಿಂಗಳು 10 ಬಾರಿ ವಿಡಿಯೋ ನೋಡಿದ್ದೀವಿ, 10 ಬಾರಿ ಶಬ್ದವನ್ನು ಉಲ್ಲೇಖ ಮಾಡಿದ್ರು ಇದೆ. ಎನಿವೆ ಇರಲಿ. ಬಟ್ ಅವತ್ತು ಮಾಧ್ಯಮಗಳು ಬಿತ್ತರಿಸಿದಂಥ ಸುದ್ದಿಗಳನ್ನು ಅದು ಸುಳ್ಳು ಸುದ್ದಿ, ಇದರಲ್ಲಿ ಹುರುಳಿಲ್ಲ, ಯಾವುದೋ ಪಕ್ಷದ ಧ್ವಜದಡಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಅನ್ನುವಂಥ ಅನೇಕ ಶಬ್ದಗಳನ್ನು ಬಳಸಿದ್ರು. ಆದರೆ ಮಾಧ್ಯಮಗಳ ಒಂದು ರಿಕ್ವೆಸ್ಟ್ ಆಗಿತ್ತು, FSL ವರದಿ ರಿಲೀಸ್ ಮಾಡಿ ಅಂತ ಹೇಳಿ, ಸರ್ಕಾರಿ FSL ವರದಿ ರಿಲೀಸ್ ಮಾಡಿ ಅಂತ ಹೇಳಿ. ಬಟ್ ಇಲ್ಲ, ಅದನ್ನು ರಿಲೀಸ್ ಮಾಡುವಂಥ ಟೈಮಲ್ಲಿ ರಿಲೀಸ್ ಮಾಡ್ತೀವಿ ಅನ್ನುವಂಥ ವಿಚಾರಗಳು ಬಂತು. ಈ ಹೋರಾಟಗಳು ನಡೀತಾ ಇರುವಂತಹ ವೇಳೆಯಲ್ಲಿ ಖಾಸಗಿ FSL ವರದಿಯನ್ನು ರಿಲೀಸ್ ಮಾಡಲಾಯಿತು. BJPಯಿಂದಲ್ಲ, ಖಾಸಗಿ FSL ವರದಿಯನ್ನು ರಿಲೀಸ್ ಮಾಡಲಾಯಿತು. ಆ ಖಾಸಗಿ FSL ವರದಿ ಹೇಳುತ್ತೆ, ರಾಜ್ಯಸಭೆಯ ಚುನಾವಣೆ ಗೆದ್ದಂತಹ ನಾಸಿರ್ ಹುಸೇನ್ನ ಬೆಂಬಲಿಗರು ಆತನ ಪರವಾಗಿ ಅಲ್ಲ, ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದಾರೆ ಅನ್ನುವಂಥದ್ದನ್ನು ಖಾಸಗಿ FSL ವರದಿ ಸ್ಪಷ್ಟನೆಯನ್ನು ನೀಡುತ್ತೆ. ಹೌದು, ಹೇಳಿರುವಂಥದ್ದು ನಿಜ ಅಂತ ಹೇಳಿ. ಬಟ್ ಅದನ್ನು ಸರ್ಕಾರ ಒಪ್ಪೋದಿಲ್ಲ. ಯಾರ್ರೀ ಅದು ಖಾಸಗಿ FSL ವರದಿ ನೀಡೋದಕ್ಕೆ? ನಾವೇನಾದರೂ ಕೇಳಿದ್ವು ಅವ್ರ ಹತ್ರ? ತನಿಖೆ ನಡೆಸ್ತಾ ಇಲ್ವೇ ಇಲ್ಲಿ? ನಾವುಗಳಿಗೆ ಏನಕ್ಕಿರೋದು ಸರ್ಕಾರ? ಯಾರೋ ತಂದು ಕೊಟ್ಟರು ಅಂತ ಹೇಳಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತಾ? ಸರ್ಕಾರಿ FSL ವರದಿ ಬರಲಿ, ಅದಾದ ಬಳಿಕ ನಾವು ಕ್ರಮ ಕೈಗೊಳ್ತೀವಿ. ಯಾರೋ ತಂದು FSL ವರದಿ ನೀಡಿದ್ರು ಅಂತ ಹೇಳಿ ಕ್ರಮ ಕೈಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರೋದಕ್ಕೆ ಪ್ರಾರಂಭ ಆಯಿತು. ಓಕೆ, ಅಗ್ರಿ, ಯಾರೋ ಖಾಸಗಿ FSL ವರದಿಯವರು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದರಲ್ಲೂ ಕೂಡ ಬದಲಾವಣೆಗಳಾಗಿರ್ಬೋದು ರಿಪೋರ್ಟಲ್ಲಿ. ಎನಿವೆ, ಸರ್ಕಾರಿ FSL ವರದಿ ಬರಲಿ, ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿ ಹಲವು ರೀತಿಯಾಗಿ ಕೇಳಿಕೊಳ್ಳಲಾಯಿತು. ಬಟ್ ಹಲವು ದಿವಸಗಳು ಕಳೆದರೂ ಕೂಡ ಸರ್ಕಾರಿ FSL ವರದಿಗಳು ರಿಲೀಸ್ ಆಗಿರಲಿಲ್ಲ. ಇತ್ತೀಚೆಗೆ ಸರ್ಕಾರಿ FSL ವರದಿ ಕೂಡ ರಿಲೀಸ್ ಆಯಿತು. ಬಟ್ ರಿಲೀಸ್ ಆದಂತಹ ಸರ್ಕಾರಿ FSL ವರದಿ ಹೇಳುತ್ತೆ, ಆ ಪ್ರದೇಶದಲ್ಲಿ ಆ ಸಂದರ್ಭದಲ್ಲಿ ರಾಜ್ಯಸಭೆಯ ವಿಜಯೋತ್ಸವದ ಸಂದರ್ಭದಲ್ಲಿ ನಾಸಿರ್ ಹುಸೇನ್ನ ಬೆಂಬಲಿಗರು
ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ದರು ಅನ್ನುವಂಥದ್ದನ್ನ ಸ್ಪಷ್ಟನೆ ಮಾಡುತ್ತೆ ಸರ್ಕಾರಿ FSL ವರದಿ. ಅಲ್ಲಿಗೆ ಖಾಸಗಿನೂ ಆಯಿತು, ಸರ್ಕಾರಿ FSL ವರದಿನೂ ರಿಲೀಸ್ ಆದಂಗಾಯಿತು. ಬಟ್ ಇಲ್ಲಿಯ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆಗಿಲ್ಲ. ಚಾರ್ಜ್ ಶೀಟ್ ಆಗಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ನಾಸೀರ್ ಹುಸೇನ್ನ ತನಿಖೆ ಆಗಬೇಕು. ಅನೇಕ ಜನರ ತನಿಖೆಗಳು ಕೂಡ ನಡೆದಿತ್ತು. ಆ್ಯಂಡ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೇಳೋ ಪ್ರಕಾರ ನಾಸೀರ್ ಹುಸೇನ್ನ ತನಿಖೆ ಆಗಬೇಕು. ಬಟ್ ಆ ವ್ಯಕ್ತಿ ನೋಟಿಸಿಗೂ ಕೂಡ ಸಿಗ್ತಾ ಇಲ್ಲ, ತನಿಖೆಗೂ ಕೂಡ ಸಿಗ್ತಾ ಇಲ್ಲ. ಅಷ್ಟು ಬ್ಯುಸಿನ ರಾಜ್ಯಸಭಾ ಸದಸ್ಯರಾದಂಥ ನಾಸೀರ್ ಹುಸೇನ್ ಅವರೇ? ನಿಮ್ಮ ಬೆಂಬಲಿಗರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವಾಗ ಯಾರೇ ಅದು ಮೀಡಿಯಾದವರು ಹಂಗ್ಯಾರು ಕೂಗೇ ಇಲ್ಲ, ನೀವು ಸುಳ್ಳು ಸುದ್ದಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಆವಾಜ್ ಮಾಡುವಂತಹ ನಾಸೀರ್ ಹುಸೇನ್ ಅವರಿಗೆ ಈಗ ಸಮಯ ಇಲ್ಲ. ಈ ದೇಶದಲ್ಲಿ ಇದ್ದುಕೊಂಡು ಈ ದೇಶದ ನೆಲದ ಈ ಜಲದ ಕಾನೂನಿಗೆ ಗೌರವಿಸುವವರು ಹೌದು ಅಂತಾದರೆ ತಮ್ಮ ಬೆಂಬಲಿಗರು ಅಂತ ಕರೆಸಿಕೊಳ್ಳುವಂಥ ಕೆಲ ವ್ಯಕ್ತಿಗಳು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ. ಅದನ್ನು ಸಮರ್ಥಿಸಿಕೊಳ್ಳುವಂಥದ್ದರ ಬದಲಾಗಿ ಒಂದು ವೇಳೆ ತಪ್ಪು ಘಟನೆ ನಡೆದಿದ್ದರೆ ಅಥವಾ ನಡೆದೇ ಇಲ್ಲ ಅಂತಾದರೆ, ಒಂದು ವೇಳೆ ಏನೋ ಒಂದು ನಡೆದಿದೆ ಹೌದು ಅಂತಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನೆಲದ ಮತ್ತು ಈ ಜಲದ ಕಾನೂನಿನಂತೆ ತನಿಖೆಗೆ ಒಂದು ಅವಕಾಶಗಳಿದೆ. ಕಾನೂನಾತ್ಮಕವಾದಂಥ ತನಿಖೆ, ಅದರಲ್ಲಿ ಭಾಗಿಯಾಗುವಂಥ ಅವಕಾಶಗಳು. 10 ತಿಂಗಳಾಯಿತು. ಒಬ್ಬ ರಾಜ್ಯಸಭಾ ಸದಸ್ಯ ಅನ್ನುವಂತಹ ಕಾರಣಕ್ಕೋಸ್ಕರ ತನಿಖೆಗೆ ಭಾಗವಹಿಸಬಾರದು ಅನ್ನುವಂಥ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆಯಾ? ಆ್ಯಂಡ್ ಸ್ಪೆಷಲಿ ಪ್ರಸ್ತುತ ಇರುವಂಥ ರಾಜ್ಯ ಸರ್ಕಾರನೂ ಕೂಡ ಅಷ್ಟೇ ಏನು ಮಾಡ್ತಾ ಇದೆ? ನಿಮ್ಮ ಸರ್ಕಾರದ ನಿಮ್ಮ ಪಕ್ಷದ ಒಬ್ಬ ರಾಜ್ಯಸಭಾ ಸದಸ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆಗಳು ನಡೀತಾ ಇಲ್ವಾ? ಪ್ರಮುಖವಾಗಿ ನಾಡು ಅಂತ ಬಂದಾಗ ನಮಗೆ ಹೌದು, ನಮ್ಮ ಟಿವಿಗೆ ಸಂಬಂಧಪಟ್ಟಂತೆ ತುಳುನಾಡೇ ಮುಖ್ಯ. ರಾಜ್ಯ ಅಂತ ಬಂದಾಗ ಕರ್ನಾಟಕ ರಾಜ್ಯನೇ ಮುಖ್ಯ. ಬಟ್ ದೇಶ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಭಾರತ ಅನ್ನುವಂಥದ್ದು ಮುಖ್ಯ. ಸೊ ಭಾರತ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ಈ ನೆಲದಲ್ಲಿ ನಿಂತುಕೊಂಡು ಘೋಷಣೆಯನ್ನು ಕೂಗುವಂಥವರು ತೃಣಕ್ಕೆ ಸಮ. ಸೊ ಹಾಗಾಗಿ ದೇಶದ್ರೋಹಿ ಘಟನೆ ಅದು. ಇದಕ್ಕೆ ಬೆಂಬಲವನ್ನು ನೀಡುವಂಥ ವ್ಯಕ್ತಿನೇ ಆಗಿರಲಿ ಅಥವಾ ಪಕ್ಷನೇ ಆಗಿರಲಿ, ಅದು ನಮಗೆ ಅಗತ್ಯತೆ ಇಲ್ಲ. ನೀವು ನೆಲದ ಈ ದೇಶದ ಕಾನೂನನ್ನು ಗೌರವಿಸ್ತೀರಿ ಅಂತಾದರೆ ಮೊದಲಾಗಿ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಗಳು ಬರಲಿ. ಈ ನೆಲದಲ್ಲಿದ್ದುಕೊಂಡು ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ ಕೂಗಿದ್ರೂ ಕೂಡ ಅದರ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಅನ್ನುವಂಥವರೇ ಇರುವಂಥ ಸಮಾಜ ಇದು. ಅಂಥದ್ರಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿದವರನ್ನು ಬಿಟ್ಟುಬಿಡಬೇಕಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆಗಳು ಕೂಡ ಹೆಲ್ಪ್ಲೆಸ್ ಅಂತಲೇ ಹೇಳ್ಬೋದು. ಅವರು ರಾಜ್ಯಸಭಾ ಸದಸ್ಯರು ತನಿಖೆಗೆ ಸಿಗ್ತಾ ಇಲ್ಲ ಅನ್ನುವಂತಹ ಉತ್ತರಗಳು. ಇನ್ನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆಗಿಲ್ಲ. ನಾಸೀರ್ ಹುಸೇನ್ ತನಿಖೆ ಆಗದ ಒಂದು ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತಡವನ್ನು ನೀಡಬೇಕು. ನನ್ನ ಪ್ರಕಾರ ಹೆಚ್ಚಿನ ಒತ್ತಡವನ್ನು ನೀಡಬೇಕು. CT ರವಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ಆಗಿದೆ ಅನ್ನುವಂಥದ್ದನ್ನು ಸರ್ಕಾರಗಳೇ ಗಮನಿಸಿದೆ. ಆ್ಯಂಡ್ ಸರ್ಕಾರದ ಮಧ್ಯವಸ್ಥಿಕೆ ಇಲ್ಲದೆ ಇಂಥ ಬೆಳವಣಿಗೆಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶ ಅನ್ನುವಂಥದ್ದು ಮುಖ್ಯ. ಹಾಗೆಯೇ ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮುಖ್ಯ. ಮಹಿಳೆಗೆ ಹೇಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸುವಂಥದ್ದು ತಪ್ಪು, ಹಾಗೆ ದೇಶದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ದೇಶದ್ರೋಹಿ ಘಟನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ಸೊ ಅದು ನಾಸೀರ್ ಹುಸೇನ್ ಆದರೂ ಅಷ್ಟೇ, ಇನ್ನೋರ್ವ ಪಕ್ಷದ ವ್ಯಕ್ತಿಯಾದರೂ ಕೂಡ ಅಷ್ಟೇ. ಸಿದ್ದರಾಮಯ್ಯನವರು ಆ್ಯಂಡ್ DK ಶಿವಕುಮಾರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆ ನಡೆಯನ್ನು ಅಥವಾ ಇನ್ನು ಮುಂದಿನ ಬೆಳವಣಿಗೆಗಳಿಗೆ ಏನು ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ FSL ವರದಿ ಬಂದ ಬಳಿಕ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದ ರಾಜ್ಯ ಸರ್ಕಾರ, ಈಗ ಖಾಸಗಿ ಎಲ್ಲ ಸರ್ಕಾರಿ FSL ವರದಿನೂ ಕೂಡ ಬಂದಿದೆ. ಇದೆರಡೂ ಕೂಡ ಬಂದ ಬಳಿಕ ಇನ್ನೇನು ಬರಬೇಕಾಗಿದೆ? ಇನ್ನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಾರ್ಜ್ ಶೀಟ್ಗಳು ಅಥವಾ ಸರಿಯಾದ ರೀತಿಯಲ್ಲಿ ತನಿಖೆಗಳು ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಅನೇಕ ಜನರಿಗೆ ಇದೇ ಪ್ರೇರಣೆ ಆಗುತ್ತೆ. ಭಾರತದಲ್ಲಿದ್ದುಕೊಂಡು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗಿದ್ರೆ ಯಾವ ಕಾನೂನು ಏನು ಮಾಡೋದಿಲ್ಲ ಅನ್ನುವಂತಹ ಧೈರ್ಯ ಬಂದುಬಿಡುತ್ತೆ. ಅದಾಗಬಾರದು.
ನೀವು ಯಾವ ಕಾನೂನನ್ನು ರಕ್ಷಣೆ ಮಾಡಬೇಕು ಅಥವಾ ಯಾವ ಕಾನೂನನ್ನು ಬಳಸ್ತಾ ಇದ್ದೀರಿ ನೋಡಿ, ಅದು ಈ ದೇಶದ ಕಾನೂನು. ಮೊದಲಾಗಿ ದೇಶಕ್ಕೆ ಗೌರವ ಕೊಡುವಂಥದ್ದನ್ನು ಕಲಿಯಿರಿ. ಯಾವುದೋ ಶತ್ರು ರಾಷ್ಟ್ರಕ್ಕೆ ಹುಟ್ಟಿದಂತಹ ಕುನ್ನಿಗಳನ್ನು ಬೆಳೆಸೋದಕ್ಕೋಸ್ಕರ ಈ ದೇಶದ ಕಾನೂನನ್ನು ಯಾಕೆ ಮರೆಮಾಚ್ತಾ ಇದ್ದೀರಾ? 10 ತಿಂಗಳಾದರೂ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಹೇಳಿದ್ರೆ ದೇಶಕ್ಕಿಂತ 3 ಕುನ್ನಿಗಳಿಂದ ಜಾಸ್ತಿ ಆಗಿತ್ತ ನಿಮಗೆ? ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಗೃಹ ಇಲಾಖೆ ಏನು ಮಾಡ್ತಾ ಇದೆ? FSL ವರದಿ ಬಂದಿಲ್ವಾ ಗೃಹ ಇಲಾಖೆಗೆ? ಮೊದಲಿಗೆ ಬಂದಿರುವಂತಹ ಖಾಸಗಿ FSL ವರದಿ ಅದಾಗೋದಿಲ್ಲ, ಸರ್ಕಾರಿ FSL ವರದಿ ಬೇಕು ಅಂತ ಹೇಳಿದ್ರಲ್ವಾ? ಏನಾಯ್ತು ಈಗ ಸರ್ಕಾರಿ FSL ವರದಿ? ತಮ್ಮದೇ ಸರ್ಕಾರ. ಯಾಕೆ ಆ ವ್ಯಕ್ತಿ ತಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಅಂತಾನ? ನಾಸಿರ್ ಹುಸೇನ್ ಆತ ವ್ಯಕ್ತಿ ಯಾರೇ ಆಗಿರಲಿ, ದೇಶದ ವಿರುದ್ಧವಾಗಿ ಘೋಷಣೆಗಳು ಕೂಗುವಂತಹ ವ್ಯಕ್ತಿಗಳು, ಬೆಂಬಲಿಗರು ಆತನ ಹಿಂದುಗಡೆ ಇದ್ದರೆ ಅವರು ಪಕ್ಷಕ್ಕೆ ಅಥವಾ ಈ ದೇಶಕ್ಕೆ ಅಗತ್ಯತೆ ಇಲ್ಲ. ಸ್ಪೆಷಲಿ ಮೊದಲಾಗಿ ರಾಜ್ಯ ಸರ್ಕಾರದಲ್ಲಿ ರಿಕ್ವೆಸ್ಟ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ವಾರ್ನಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಂತಹ ದೇಶದ್ರೋಹಿ ಘಟನೆಗಳು ಅದು ರಾಜ್ಯಸಭಾ ಚುನಾವಣೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಯಾವಾಗ ಘೋಷಣೆ ಆಯಿತು ನೋಡಿ, ಫೆಬ್ರವರಿ 27ರಂದು ಇಡೀ ದೇಶದ ಮುಂದೆ ಕರ್ನಾಟಕದ ಹೆಸರು ಅತ್ಯಂತ ಕೀಳಾಗಿ ಕಾಣುವಂಥ ಮಟ್ಟಕ್ಕೆ ಬಂದಿತ್ತು. ಇಡೀ ದೇಶದ ಮುಂದೆ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಲಾಯಿತಂತೆ ಅನ್ನುವಂಥದ್ದನ್ನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೇಶಾದ್ಯಂತ ಸುದ್ದಿ ಆಯಿತು. ಪಾಕಿಸ್ತಾನದಲ್ಲೇ ಖುಷಿ ಪಟ್ಟಿರ್ಬೋದೇನೋ ಆ ಸುದ್ದಿಗಳನ್ನು ನೋಡಿ. ಅಂದರೆ ತಾವುಗಳು ಇಡೀ ದೇಶದ ಮುಂದೆ ಕರ್ನಾಟಕವನ್ನು ಮಾಡೆಲ್ ರಾಜ್ಯ ಅಂತ ಹೇಳಿ ಗುರುತಿಸ್ತಾ ಇದ್ದೀರಾ. ಬಟ್ ಇನ್ನೊಂದು ಕಡೆ ತಮ್ಮ ಅಧಿಕಾರ ಅವಧಿಯಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತಹ ಆರೋಪಿಗಳನ್ನು ಇದೇ ರಾಜ್ಯದಲ್ಲಿ ಇಟ್ಟುಕೊಂಡು ಅವರಿಗೆ ಯಾವುದೇ ಕಾನೂನಾತ್ಮಕವಾಗಿ ಶಿಕ್ಷೆಗಳು ಆಗ್ತಾ ಇಲ್ಲ ಅನ್ನುವಂತಹ ಕಪ್ಪು ಚುಕ್ಕೆಗಳು ಕೂಡ ಇದೆ. ಅವರ ಮೂವರಿಗೆ ಶಿಕ್ಷೆಯನ್ನು ವಿಧಿಸೋದ್ರಿಂದ ತಮ್ಮ ಸರ್ಕಾರಕ್ಕೇನು ತೊಂದರೆ ಇಲ್ಲ, ಒಂದೆರಡು ಪ್ಲಸ್ಗಳಾಗ್ಬೋದೋ ಏನೋ. ದೇಶದ್ರೋಹಿಗಳಿಗೆ ಶಿಕ್ಷೆಯನ್ನು ವಿಧಿಸುವುದರಿಂದ ಏನೂ ತೊಂದರೆ ಇಲ್ಲ ಸರ್ಕಾರಗಳಿಗೆ ಅಥವಾ ಪಕ್ಷಗಳಿಗೆ. ಅದನ್ನು ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ. ಸ್ಪೆಷಲಿ ಇನ್ನೂ ಕೂಡ 10 ತಿಂಗಳಾಯಿತು. ಇನ್ನು ಎಷ್ಟು ಸಮಯ ಬೇಕು ರೀ ಚಾರ್ಜ್ ಶೀಟ್ ಆಗೋದಕ್ಕೆ? FIR ಆಗಿ ಅರೆಸ್ಟ್ ಆಗಿ ಕೋರ್ಟಿಗೆ ಅಟೆಂಡ್ ಮಾಡುವಂಥದ್ದೆಲ್ಲ ತರಾತುರಿಯಲ್ಲಾಗುತ್ತೆ. ಅದು ಮಾತ್ರ ಕಾನೂನಾತ್ಮಕವಾಗಿರಬೇಕು. 24 hours ಒಳಗಡೆ FIR ಆದ 24 ಗಂಟೆಯ ಒಳಗಡೆ ಆತನ ಬಂಧನ ಆಗಿ ಆತನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಅದು ಬೇಕಾದರೆ ಹತ್ತಿರದಲ್ಲಿರುವಂಥ ಹೈಕೋರ್ಟ್ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕಾಗಿರ್ಬೋದು, ಎಲ್ಲಿಗೆ ಸಬ್ಮಿಟ್ ಮಾಡಬೇಕು ಅಲ್ಲಿಗೆ ರಾತ್ರಿ ಶಿಫ್ಟಿಂಗ್ ಇದೆಲ್ಲವೂ ಕೂಡ ನಡೆಯುತ್ತೆ. ನಾ ಹೇಳುವಂಥದ್ದು ಯಾವುದೋ ಪಕ್ಷದ ಪರವಾಗಿ ಅಥವಾ ಪಕ್ಷದ ವಿರೋಧವಾಗಿ ಅಂತ ಅಲ್ಲ. ತಮ್ಮ ಕಾನೂನಿನ ಬಳಕೆ ಅನ್ನುವಂಥದ್ದು ಅದು ಸರಿಯಾಗಿರಲಿ. ಒಂದು ಪಕ್ಷದ ವಿರುದ್ಧ ರಾಜಕೀಯ ದ್ವೇಷಪೂರಿತವಾಗಿ ಅಥವಾ ತಮ್ಮ ಪಕ್ಷದ ಕೆಲವೊಬ್ಬ ಕಳ್ಳ ಕದೀಮರಿಗೆ ಇನ್ನೊಂದು ಕಾನೂನನ್ನು ಬಳಸುವಂಥದ್ದಲ್ಲ. ಸರಿಯಾದ ರೀತಿಯಲ್ಲಿ ಇರಲಿ ಅನ್ನುವಂಥದ್ದು ಮಾತ್ರ ನಮ್ಮ ರಿಕ್ವೆಸ್ಟ್. ಸೊ ಇದು ಪ್ರಮುಖವಾಗಿ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಇನ್ನಾದರೂ ಕೂಡ ಪಾಕಿಸ್ತಾನದ ಪರವಾಗಿ ಇಂತಹ ಘೋಷಣೆಗಳು ಕೇಳಿ ಬರಬಾರದು ಆ್ಯಂಡ್ ಅಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆದರೆ ಮಾತ್ರ ಮುಂದೊಂದು ದಿನವೂ ಕೂಡ ಈ ನೆಲದಲ್ಲಿ ಇದ್ದುಕೊಂಡು ವಿದೇಶದ ಅಥವಾ ಶತ್ರು ರಾಷ್ಟ್ರದ ಹೆಸರನ್ನು ಹೇಳೋದಕ್ಕೂ ಕೂಡ ಹೆದರ್ತಾರೆ. ಅಂತಹ ಕಾನೂನನ್ನು ಜಾರಿ ಮಾಡಬೇಕು ಆ್ಯಂಡ್ ಶಿಕ್ಷೆಗಳು ವಿಧಿಸಬೇಕು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.